ಪ್ರಸ್ತುತ ಕೊರೋನಾ ಕಾಲಘಟ್ಟದಲ್ಲಿ ಎಲ್ಲರೂ ಕೆಲಸವಿಲ್ಲದೆ ಮನೆಯಲ್ಲೇ ಕುಳಿತುಕೊಂಡಿದ್ದಾರೆ. ಅದರಲ್ಲಿ ನಾಟಕ ರಂಗ ಕಲಾವಿದರು ಕೂಡ ಕೆಲಸವಿಲ್ಲದೆ ನೂರಾರು ಆರ್ಥಿಕ ಸಂಕಷ್ಟವನ್ನು ಎದುರಿಸ್ತಾ ಇದ್ದಾರೆ. ಈ ನಡುವೆ ಕಲಾವಿದರ ಕೊರೋನಾ ಸಂಕಷ್ಟದ ಬವಣೆಗಳನ್ನು ವಿಡಿಯೋ ಮಾಡಲಾಗಿದೆ. ಇಂದು ವಿಶ್ವ ಅಪ್ಪಂದಿರ ದಿನ. ಈ ದಿನಾಚರಣೆಗೆ ಅರ್ಥಪೂರ್ಣವಾಗಿ ಕೊರೋನಾದ ಸಂಕಷ್ಟದಲ್ಲಿರುವಂತಹ ಕಲಾವಿದನ ಬದುಕಿನ ಚಿತ್ರಣವನ್ನು ಅವರ ಇಬ್ಬರು ಹೆಣ್ಣು ಮಕ್ಕಳೇ ತಮ್ಮ ಮೊಬೈಲ್ ಮೂಲಕ ಕಿರುಚಿತ್ರವೊಂದನ್ನು ತಯಾರು ಮಾಡಿದ್ದಾರೆ. ರಂಗ ಕಲಾವಿದ ರಮೇಶ್ ರೈ ಕುಕ್ಕುವಳ್ಳಿ ಅವರ ಅವಳಿ ಜವಳಿ ಮಕ್ಕಳಾದ ರಿಕ್ಷಾ ಮತ್ತು ರಕ್ಷಾ ಅವರು ಕಿರುಚಿತ್ರದಲ್ಲಿ ನಟನೆಯನ್ನ ಮಾಡಿದ್ದಾರೆ. ಇನ್ನು ವಿಡಿಯೋದಲ್ಲಿ ಕ್ಯಾಮೆರಾ ಹಿಡಿದವರು ವರ್ಷಾ ರಮೇಶ್ ರೈ ಕುಕ್ಕುವಳ್ಳಿ. ಪಡೆ ಯಾನೊಲಿ ರಂಗ ಕಲಾವಿದೆ ಬಂದು ಎನ್ನ ಅಭಿಮಾನ ಬೆರೆದಿದ್ದೆ. ನಿಖಿಲ್ ಲಂಚನೆ ನಿಖಿಲ್ನ ಪೊಪ್ಪ ಅವರಿ ಲೋಕಮೆಚ್ಚಿನ ಕಲಾವಿದೆ ಬಂದು ತಿಗಲ ಬಿಟ್ಟದು ಪಣದಿದ್ದರು. ಅಂದ ತಾತ ಮಕ್ಕಳು ಪಣ ಇತ್ತದ ಪರಿಸ್ಥಿತಿ ಎನ್ನ ಈ ಜೀವನ ನಿಖಿಲ್ನ ಹತ್ತಿರ ಕಷ್ಟ ತಂಜುಕಲೆ ಪಪ್ಪ ದುಂಬಿಲಿ ದಿನಾನ ನಾಟಕ ಒಪ್ಪನಾಗ ರಾತ್ರಿ ಪಗಲಿ ನೆಂಚಿನೊಟ್ಟಿಗೆ ಇಜ್ಜಾಂಡ್ ಪಗಲಿ ಬಂದಾಗ ನಮ್ಮ ಶಾಲೆ ಪೋಣಿತ್ತ ಇನ್ನ ಮೋಗಿ ಇಜ್ಜಾಂಡ್ ಎಂಕುಲೆತೆದೆ ತೊಂಟ ಅಂದು ಪಾಪ ಇತ್ತ ಗೊತ್ತಾಗ ಕಲಾವಿದನ ರಂಗದ ಬೆಲೆ ಬೇರೆ ಇಜ್ಜನ ಪಾಪ ಮೌನ ಒಪ್ಪೇಡು ಇಲ್ಲ ನಡಪಾಯ ಕಷ್ಟ ಪಟ್ಪೇಡು ಜೋಕ್ಲೇನ ಎಜುಕೇಶನ್ ದುಂಬುದ ಪಜ್ಜೆಗೆ ಬಾನ ತೂಪೇಡು ಅದು ಜೋಕ್ಲೆ ಮಾತಿರಲ ಪಂಪಿರು ಕಲೆ ಮಾತಿರಲ ಒಲಿಯುಜಿ ಬಂದು ಅಂಚನೆ ಒರಿ ಕಲಾವಿದನ ಕೈಯನ್ನು ಶಾರದ ಮತ್ತೆ ಏಪಲ ಕೈ ಪೂಜೆಗೆ ಬಂದು ಅಂಡ ಎಂಕಿತ್ತದ ಪರಿಸ್ಥಿತಿ ನಿಖಿಲ ಫೀಸ್ ಕಟ್ಟಲು ಕಷ್ಟ ಆಗೋದು. ಅವತ್ತಂದೆ ಈ ಆಧುನಿಕದ ತಂತ್ರಜ್ಞಾನದ ಎಜುಕೇಶನ್ ನಿಖಿಲೆ ಕೊರಿಯರೆ ಹೆಂಗೆ ಕಷ್ಟ ಆಗೋದು ಜೋಗಲೆ ದಾಲ ಕೊಚ್ಚಿ ಪಪ್ಪ ಎಂಕುಲು ಈ ತಂಡಲ ಕಲ್ತದ ಬೇರೆ ನಾಡ್ದು ಎಂಕುಲು ಎಂಕ್ಲೆನ ಕಾಲದ ಮಿತ್ತುಂತದು ಅಮ್ಮಲ್ಲಿ ಎಲ್ಲ ಸಾಂಪುವ ಅವೇ ತೊಟ್ಟಿಗೆ ಎಜುಕೇಶನ್ ಕಂಪ್ಲೀಟ್ ಮಾಡ್ಪ ಪಪ್ಪ ಈದ್ನೇತೆ ಕಲಾವಿದೆ ಆದ ಕಲಾ ಪ್ರೇಕ್ಷಕರಿಗೆ ಮನೋರಂಜನೆ ತೊಟ್ಟಿಗೆ ನೀತಿ ಸಂದೇಶ ಕೊಡ್ದು ಆ ಮೂಲಕ ಬೆಂದಿದ್ದು ಕಷ್ಟ ಎನ್ನಂದೆ ನಿದ್ರೆ ಕಜೆದು ಸಾಂಗಿನ ಅಡಿಯಿರತ್ತೆ ಪಪ್ಪ. ಅಂದು ಮಗ ಅಂದು ಇತ್ತಿಗೆ ಮಸ್ತ್ ಖುಷಿ ಆಗುಂಟು ಜೋಕ್ಲೆ ಪೊಣ್ಣು ಜೋಕ್ಲಿನ ಮಿತ್ತು ಪೊಪ್ಪಗ ಮಸ್ತ್ ಮೋಕೆಗೆ ಅಂಚನೆ ಪೊಣ್ಣು ಜೋಲಿಗ್ಲ ಪೊಪ್ಪಡ ಮಸ್ತ್ ಮೋಕೆಗೆ ದಯಪಲ್ಲಿಗೆ ಪೊಪ್ಪನ ಕಷ್ಟಗೂ ಆಸರೆ ಅಪ್ಪನಾಗಲು ಪೊಣ್ಣು ಜೋಕ್ಲು ಜೋಕ್ಲೆ ನಿಖಿಲ್ 2 ಜನ ಎನ್ನ ಆಸ್ತಿಲು ಜೋಕ್ಲೆ ಎನ್ನ ಆಸ್ತಿಲು ಖಂಡಿತವಾದ ನಾಟಕ ಪ್ರದರ್ಶನಗಳು ಅವಕಾಶ ಹೆಚ್ಚಿನ ಮಲ್ಲೆಚ್ಚಿ ಕಲಾಭಿಮಾನ ಗೊರತೆ ತಾಲೆಚ್ಚಿ ಅಂಚಾದ ಎಂಚಲ್ಲ ಮಲ್ತದು